ಬೆಂಗಳೂರಿನಿಂದ ಚಾರಣಕ್ಕಾಗಿ ಮಡಿಕೇರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದ 12 ಯುವಕರ ತಂಡದಲ್ಲಿ ನಾಪತ್ತೆಯಾಗಿದ್ದ ಯುವಕ 1.5 ದಿನಗಳ ನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸುರಕ್ಷಿತವಾಗಿ ತಲುಪಿದ್ದಾನೆ. ಹೀಗೆ ಯುವಕ ಸುರಕ್ಷಿತವಾಗಿ ಕುಕ್ಕೆಗೆ ಸೇರುವಂತೆ ಮಾಡಿದ್ದು ದೇವರ ತೀರ್ಥದ ಪೈಪ್ ಎನ್ನುವುದು ಗಮನಾರ್ಹ. ಬೆಂಗಳೂರಿನ ಗಾಯತ್ರಿ ನಗರ ನಿವಾಸಿಯಾದ ಸಂತೋಷ್ ಮಂಗಳವಾರ ಕುಕ್ಕೆ ತಲುಪಿದ್ದಾನೆ. ದೇವಾಲಯದ ಸಮೀಪದ ಆದಿಸುಬ್ರಹ್ಮಣ್ಯದ ಬಳಿ ಕಲ್ಲಗುಡ್ಡೆಯಲ್ಲಿ ಸಂತೋಷ್ ಪತ್ತೆಯಾಗಿದ್ದಾನೆ. ಶನಿವಾರ ಬೆಂಗಳೂರಿನಿಂದ 12 ಮಂದಿ ಯುವಕರು ಕುಮಾರ ಪರ್ವತಕ್ಕಾಗಿ ಚಾರಣ ಹೊರಟಿದ್ದರು. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಸುಮಾರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ ಗುಂಪು ಸುಬ್ರಹ್ಮಣ್ಯದ ಗಿರಿಗದ್ದೆಯಿಂದ ಕುಮಾರ ಪರ್ವತದ ಮೂಲಕ ಸೋಮವಾರಪೇಟೆ ತಾಲೂಕಿನ ಪುಷ್ಪಗಿರಿ ಬೆಟ್ಟಕ್ಕೆ ತೆರಳಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಶೇಷಪರ್ವತ ತಲುಪಿ ಅಲ್ಲಿಂದ ಮತ್ತೆ ಗಿರಿಗದ್ದೆಗೆ ಹಿಂತಿರುಗಿದ್ದಾರೆ. ಮತ್ತೆ ಅಲ್ಲಿ ಊಟ ಮುಗಿಸಿ 6 ಜನರ 2 ತಂಡವಾಗಿ ಪ್ರಯಾಣಿಸಿದಾಗ ಸಂತೋಷ್ ತಮ್ಮ ತಂಡದಿಂದ ಕಾಣೆಯಾಗಿದ್ದನು. ಪರ್ವತ ಇಳಿಯುತ್ತಿರುವ ಸಮಯದಲ್ಲಿ ಭಾನುವಾರ ಸಂತೋಷ್ ತಮ್ಮ ಸ್ನೇಹಿತರಿಂದ ಬೇರ್ಪಟ್ಟಿದ್ದು ನಾಪತ್ತೆಯಾಗಿದ್ದರು. ಇದರಿಂದ ಗಾಬರಿಗೊಂಡ ತಂಡದ ಸದಸ್ಯರು ಸುಬ್ರಹ್ಮಣ್ಯ ಪೊಲೀಸರಲ್ಲಿ ದೂರು ದಾಖಲಿಸಿದ್ದರು. ಸೋಮವಾರದಿಂದ ಸಂತೋಷ್ಗಾಗಿ ಶೋಧ ಕಾರ್ಯಾಚರಣೆ ನಡೆದಿತ್ತು. ಇತ್ತ ಸಂತೋಷ್ ಭಾನುವಾರ ತಂಡದಿಂದ ಬೇರ್ಪಟ್ಟು ದಾರಿ ತಪ್ಪಿ ಕಂಗಾಲಾಗಿದ್ದರು. ಅಂದಿನ ರಾತ್ರಿಯನ್ನು ಪರ್ವತ ಪ್ರದೇಶಗಳಲ್ಲೇ ಕಳೆದ ಸಂತೋಷ್ ಸೋಮವಾರವೂ ಸಹ ಕಾಡು ಗುಡ್ಡ ಅಳೆದಾಡುತ್ತಾ ಬರುತ್ತಿದ್ದರು. ಆಗ ಅವರಿಗೊಂದು ನೀರಿನ ಪೈಪ್ಲೈನ್ ಕಾಣಿಸಿದೆ. ಇದರಿಂದ ಉಲ್ಲಸಿತರಾದ ಸಂತೋಷ್ ಈ ಪೈಪ್ಲೈನ್ ಗ್ರಾಮ ಅಥವಾ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸಬಹುದು ಎಂದು ಭಾವಿಸಿ ಅದೇ ಪೈಪ್ಲೈನ್ನ ದಾರಿಯುದ್ದಕ್ಕೂ ಬಂದಿದ್ದಾರೆ. ಆ ಪೈಪ್ಲೈನ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಹೊಂದಿದ್ದು ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಸಂತೋಷ್ ಕುಕ್ಕೆ ತಲುಪಿದ್ದಾರೆ. ವಿಶೇಷವೆಂದರೆ ಬೆಟ್ಟದ ಮೇಲಿನ ಶುದ್ಧ ನೀರನ್ನು ದೇವರ ಪೂಜೆಗೆ ತರಲು ಈ ಪೈಪ್ಲೈನ್ ಅಳವಡಿಸಲಾಗಿದೆ. ಬೇಸಿಗೆಯಲ್ಲಿ ನೀರಿನ ಮೂಲಗಳು ಬತ್ತಿದ ವೇಳೆ ಇದೇ ನೀರನ್ನು ದೇವರ ತೀರ್ಥ ಹಾಗೂ ಇತರೆ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತದೆ. ಇದೇ ಪೈಪ್ಲೈನ್ ಇಂದು ಸಂತೋಷ ಏನಾಗಿಲ್ಲ, ಭಯ ಏನೂ ಆಗಿಲ್ಲ. ಬರೀ ಗಾಬರಿ ಆಯ್ತು ಅಷ್ಟೇ. ಅಪ್ಪ ಅಮ್ಮ ಎಲ್ಲ ಹೆಂಗಿರ್ತಾರೋ, ಫ್ರೆಂಡ್ಸ್ ಏನಾಗಿದೆಯೋ ಅಷ್ಟೇ ಗಾಬರಿ ಆಯ್ತು ಅಷ್ಟೇ. ಮಿಕ್ಕಿ ಭಯ ಏನಾಗಿಲ್ಲ. ಎಲ್ಲ ರೂಟ್ ಚೆನ್ನಾಗಿತ್ತು. ರೂಟ್ ಒಂದು ಕಡೆ ಸ್ಟಾರ್ಟಿಂಗೇ ಮಿಸ್ ಆಗಿದ್ರಿಂದ ಎಲ್ಲೂ ಗೊತ್ತಾಗಿಲ್ಲ. ಆಮೇಲೆ ಬೇರೆ ಒಂದು ಪೈಪ್ ನೋಡ್ಕೊಂಡು ರೂಟ್ ನೋಡ್ಕೊಂಡು ಬಂದೆ ಫಾಲ್ಸ್ ಕಡೆ. ಎರಡು ದಿವಸ ಊಟ ಇರಲಿಲ್ಲ. ಅದು ಏನು ಮಾಡ್ತಿಲ್ಲ, ನೀರು ಕುತ್ಕೊಂಡಿತ್ತು ಸರ್. ಫಾಲ್ಸ್ ಈ ಥರ ಏನಿಲ್ಲ ಸರ್. ಹೆದರಿಕೆ ಆಗಲಿಲ್ಲ. ಕಾಡು ಪ್ರಾಣಿ ಯಾರು ಸಿಕ್ಕಿಲ್ಲ. ಒಂದು 2-3 ಕಡೆ ಹಾವು ನೋಡಿದೆ ಅಷ್ಟೇ. ಎಷ್ಟು ಜನ ಟ್ರೆಕ್ಕಿಂಗ್ ಹೋಗಿದ್ರಿ ಮತ್ತು ಯಾವ 12 ಜನ ಹೋಗಿದ್ದು. ಎಲ್ಲ ಫುಲ್ ಟ್ರೆಕ್ಕಿಂಗ್ ಎಲ್ಲ ಮುಗಿದು ವಾಪಸ್ ಬರ್ಬೇಕಾದ್ರೆ ರೂಟ್ ಮಿಸ್ ಆಗಿತ್ತು. ಹೇಗೆ ಮಿಸ್ ಆಯಿತು? ನಾನು ಒಟ್ಟಿಗೆ ಅದೇ ಒಟ್ಟರು ಮನೆಯಿಂದ 2 ರೂಟ್ ಇದೆ, ಸ್ಟ್ರೈಟ್ ಒಂದು ರೈಟ್ ಒಂದು. ಆ್ಯಕ್ಚುಲಿ ರೈಟ್ ಸೈಡ್ ಇರೋ ರೂಟೇ ಫುಲ್ ಚೆನ್ನಾಗಿದೆ ಸ್ಟ್ರೈಟ್ ಬರೋಕ್ಕಿಂತ. ಸೊ ರೈಟ್ ಸೈಡ್ ಕರೆಕ್ಟ್ ಅಂದ್ಕೊಂಡು ರೈಟ್ ಸೈಡ್ ಹೋಗಿದ್ದು. ಅಲ್ಲದ ರೂಟ್ ಮಿಸ್ ಆಯ್ತು, ಕೆಳಗಡೆ ಹೋಗ್ಬಿಟ್ಟು.